ಕಾಪು ರಾಷ್ಟ್ರೀಯ ಹೆದ್ದಾರಿ 66 ಕಾಪುನಿಂದ ಪಡುಬಿದ್ರೆವರೆಗೆ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸಂಚಾರರು ಪ್ರತಿನಿತ್ಯ ಸಂಚಾರ ಮಾಡೋದೇ ಕಷ್ಟ ಅನಿಸಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಕಡೆಗಳಲ್ಲಿ ದ್ವಿಚಕ್ರ ವಾಹನದಾರರು ಅವಘಡಕ್ಕೆ ತುತ್ತಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66 ವಿವಿಧ ಕಡೆಗಳಲ್ಲಿ ರಸ್ತೆ ನಿರ್ವಹಣೆ ನಡೆಸುತ್ತಿರುವ ನವಯುಗ ಸಂಸ್ಥೆಯು ರಸ್ತೆಯಲ್ಲಿ ಆಗಾಗ ಬೀಳುತ್ತಿರುವ ಹೊಂಡಗುಂಡಿಗಳನ್ನು ಮುಚ್ಚಲು ಮತ್ತು ಅಲ್ಲಲ್ಲಿ ಬಿರುಕು ಬಿಟ್ಟಿರುವುದನ್ನು ದುರಸ್ತಿ ಮಾಡಲು ವಿಶೇಷ ತಂತ್ರಜ್ಞಾನ ಬಳಸುತ್ತಿದೆ. ಹೆದ್ದಾರಿಯಲ್ಲಿ ಸುಮಾರು 3 ಇಂಚು ಡಾಮರನ್ನು ಕಟ್ಟಿಂಗ್ ಮಿಷನ್ ಮೂಲಕ ತೆರವುಗೊಳಿಸಿದ್ದು, ಇದರಿಂದಾಗಿ ರಸ್ತೆ ಬಹಳಷ್ಟು ದೊರಗಾಗಿದೆ. ದೊರಗು ರಸ್ತೆಯ ಮೇಲೆ ದ್ವಿಚಕ್ರ ವಾಹನಗಳು ಸಂಚರಿಸಿದಾಗ ಬ್ಯಾಲೆನ್ಸ್ ತಪ್ಪಿ ಅಡ್ಡ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯ ಮೇಲೆ ಸಂಚರಿಸುವ ದ್ವಿಚಕ್ರ ವಾಹನಗಳು ಆಯತಪ್ಪಿ ಬೀಳುತ್ತಿದ್ದು, ಇದರಿಂದಾಗಿ ಭಾರೀ ಅಪಾಯ ಉಂಟಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಯೋಜನೆ ಕಾಮಗಾರಿ ಆರಂಭಗೊಂಡಂದಿನಿಂದಲೂ ಒಂದಿಲ್ಲ ಒಂದು ರೀತಿಯ ಅವಾಂತರ ಸೃಷ್ಟಿಸುತ್ತಿದೆ ಹೆದ್ದಾರಿ ಇಲಾಖೆ. रोड अवस्थेना येना डैली मोपिनकु ಏನ ಇದೆ ಮುಟ್ಟ ಒಂದು 4 ಜನಕ್ಕೆ ಲಕ್ಕತಿಯನ್ನು ಸೈಡ್ ಮಾಡಿ ಹಿಂದೆ ಹಿಂದೆ ಹೈವೇದಾಗೆಲ್ಲ ಇಂದವ ಈಗ ಟೋಲ್ ಗೇಟ್ ಕಟ್ಟುವ ಹಿಂದೆ ಅವಸ್ಥೆಗೆ ಟೋಲ್ ಗೇಟ್ ಕಟ್ಟುವ ಎರ್ರ ಜೀವಗೆ ಪರೆಗೆ ಈತ ಮಾತ ಕಾಸ್ ಲೂಟು ಎರ್ಮುಗುಲು ಎರ್ರ ಜೀವಗೆ ಪರೆಗೆ ಏಗಲ್ ಕಾಡೆ ಬೈಯಗ ಬೆಂದ್ ಇಲ್ಲಗದಲ್ಲ ಆರಿಪಾಸ ಬೋರ್ಡ್ ಬಂದು ಅನ್ಪಿನಿ ಏಗಲ್ ಇಂಚ ರೋಡ್ ಬೂರ್ನಾಡ ಏರುಲ್ಲರು 2 ವೀಲರ್ಗೆ ಪೋರೆಗೆ ಸಾಧ್ಯ ಐತಿ ಬೋರ್ಡ ಸಾಕ್ಷಿ ಬೋರ್ಡ ಕೊರ್ಪಾಯಗಳು ಇತ್ತೆ ಒಂದು 10 ನಿಮಿಷ ತುಂಬ ಲಲಿತ ಬೋದಿತ್ತೆ ಅಡ್ಮಿಟ್ ಆಯ್ತು ಏಕು ಲಕ್ಕದಿತ್ತೆ ಕಳಪಟ್ಟು ನನ್ನ ಏನ ಸಾಕ್ಷಿ ಬೋರ್ಡು ಮಕ್ಕಳಿಗೆ ಹೈವೇದ ಕುಲಿಂದ ಗಮನಕ್ಕೆ ತಂದು ಏನೆಲ್ಲ ವ್ಯವಸ್ಥೆ ಮಲ್ಕಲೆ ಈಚೆಂಡ ಸಿಂಗಲ್ ವೇ ಮಲ್ಕಲೆ ಇಂದನ ಬೈಕಟ್ ಮಲ್ಕಲೆ ನಿಕ್ಕುಲ್ ಅಲ್ಪ ಮಾತ್ರ ಬೈಕಟ್ ಮಲ್ತಾರೆ.